ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿವ್ಯ ಬಲಿಪೂಜೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ದಿವ್ಯ ಬಲಿಪೂಜೆಯನ್ನು ಅನಾರೋಗ್ಯದ ನಿಮಿತ್ತ ದೇವಾಲಯಕ್ಕೆ ಹೋಗಲಾಗದ ಎಲ್ಲ ಆ ಜನರಿಗಾಗಿ, ನಾನು ಅವರ ಆರೋಗ್ಯಕ್ಕಾಗಿ ಹಾಗೂ ಅವರು ಪ್ರಭು ಯೇಸುವಿನ ಪ್ರೀತಿಯಲ್ಲಿ ತುಂಬುವುದಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಹಾಗೆಯೇ ಕೋವಿಡ್ ನಿಮಿತ್ತ ಈ ದಿನಗಳಲ್ಲಿ ಕೆಲವು ಕಡೆ ದೇವಾಲಯಕ್ಕೆ ಹೋಗಲಾಗುವುದಿಲ್ಲ. ಅಂಥವರಿಗಾಗಿಯೂ ಈ ದಿವ್ಯ ಬಲಿಪೂಜೆಯನ್ನು ನಾನು ಅರ್ಪಿಸುತ್ತೇನೆ. ನಿಮ್ಮೆಲ್ಲರ ಕೋರಿಕೆಗಳನ್ನು ಸಮರ್ಪಿಸಿ ಈ ಕೋವಿಡ್ ಎಂಬ ಮಹಾಮಾರಿಯಿಂದ ದೇವರು ನಮ್ಮನ್ನು ರಕ್ಷಿಸಲೆಂದು ನಾವೆಲ್ಲರೂ ಜೊತೆ ಸೇರಿ ಈ ದಿವ್ಯ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಇಂದು ಪವಿತ್ರ ಧರ್ಮಸಭೆ ಸಾಧಾರಣ ಕಾಲದ 27ನೆಯ ಭಾನುವಾರವನ್ನು ಕೊಂಡಾಡುತ್ತಾ ಇದೆ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ದೇವರು ಪ್ರೀತಿ ಸ್ವರೂಪಿ. ಆ ದೇವರು ನಮ್ಮನ್ನು ಸದಾ ಕಾಲ ಪ್ರೀತಿಸುತ್ತಾರೆ. ಅವರ ಪ್ರೀತಿಗೆ ಎಲ್ಲೇ ಇಲ್ಲ. ಆ ಪ್ರೀತಿಯ ಸಂಕೇತವೇ ಈ ಪರಮ ಬಲಿಪೂಜೆ. ಈ ಬಲಿಪೂಜೆಯಲ್ಲಿ ಆತನ ಪ್ರೀತಿಯನ್ನು ನಾವು ಸವಿಯುತ್ತೇವೆ. ಮಾತ್ರವಲ್ಲ, ನಮ್ಮಲ್ಲಿರುವ ಬಲಹೀನತೆಗಳನ್ನು ನಾವು ತ್ಯಜಿಸುತ್ತೇವೆ. ಅವರ ಪ್ರೀತಿಯ ಸಂಕೇತ ಪ್ರಭು ಯೇಸು. ಆ ಯೇಸು ನಾಮದಲ್ಲಿ ನಮಗೆ ಜಯ, ಬಿಡುಗಡೆ, ಸೌಖ್ಯ ಲಭಿಸುತ್ತದೆ. ಯೇಸು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾರೆ ಮತ್ತು ನಮ್ಮನ್ನು ತಂದೆ ದೇವರೊಡನೆ ಸಂಧಾನಗೊಳಿಸುತ್ತಾರೆ. ಈ ದಿನ ನಮ್ಮ ಎಲ್ಲ ಬಲಹೀನತೆಗಳನ್ನು ಒಪ್ಪಿಕೊಳ್ಳುತ್ತಾ ನಮ್ಮ ಪಶ್ಚಾತ್ತಾಪದಿಂದ ಈ ಪರಮ ರಹಸ್ಯವನ್ನು ಆಚರಿಸಲು ನಾವು ನಮ್ಮನ್ನೇ ಸಿದ್ಧಪಡಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸುಧಾ ಕಲಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Prabhu
ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ, ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಪರಿಮಿತ ಕರುಣೆಯಿಂದ ನಿಮ್ಮನ್ನು ಬೇಡುವ ಭಕ್ತರ ಪುಣ್ಯ ಫಲಗಳನ್ನು, ಆಕಾಂಕ್ಷೆಗಳನ್ನು ಮೀರುತ್ತೀರಿ. ನಮ್ಮ ಮನಸ್ಸಾಕ್ಷಿ ಕ್ಷಮಿಸಲು, ಅಂಜುವುದನ್ನು ಕ್ಷಮಿಸಲು, ನಮ್ಮ ಪ್ರಾರ್ಥನೆ ಕೇಳಲು, ಹಿಂಜರಿಯುವುದನ್ನು ಕೊಡಲು ನಿಮ್ಮ ದಯೆಯನ್ನು ನಮ್ಮ ಮೇಲೆ ಸುರಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಹಾಡುವೆ ನಾನೆನ್ನ ಪ್ರಿಯನಿಗೆ ಗೀತೆಯೊಂದನು, ಅವನ ದ್ರಾಕ್ಷಾವನದ ಕುರಿತು ಪ್ರೇಮ ಗೀತೆಯನು. ಪ್ರಿಯತಮನಿಗೆ ಇತ್ತೊಂದು ದ್ರಾಕ್ಷಿಯ ತೋಟ, ಫಲವತ್ತಾಗಿ ಆ ಗುಡ್ಡದ ಮೇಲಿನ ತೋಟ. ಆರಿಸಿ ಎಸೆದನು ಕಲ್ಲು ಮುಳ್ಳುಗಳನ್ನು, ಅಗೆದು ಹದ ಮಾಡಿದನಾತ ಗುಡ್ಡವನು. ನೆಟ್ಟನು ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು, ಕಟ್ಟಿದನು ಕಾವಲಿಗಾಗಿ ಅಟ್ಟಣೆಯೊಂದನು. ಕಟ್ಟಿದನು ಅದರೊಳಗೆ ಆಲೆಯೊಂದನು. ನಿರೀಕ್ಷಿಸುತ್ತಿರೆ ಆತ ಸಿಹಿ ದ್ರಾಕ್ಷಿ ಹಣ್ಣನು, ಬಿಟ್ಟಿತದು ಅವನಿಗೆ ಹುಳಿ ಹಣ್ಣನು. ಆದುದರಿಂದ ನನ್ನ ಪ್ರಿಯನು ಹೀಗೆಂದು ಕೇಳುತ್ತಾನೆ, ಜೆರುಸಲೇಮಿನ ನಿವಾಸಿಗಳೇ, ಜುದೇಯದ ಜನರೇ, ನನಗೂ ನನ್ನ ತೋಟಕ್ಕೂ ಮಧ್ಯೆ ಇರುವ ವ್ಯಾಜ್ಯವನ್ನು ತೀರಿಸಿರಿ. ನನ್ನ ತೋಟಕ್ಕಾಗಿ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು? ಅದು ಸಿಹಿ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಅದು ಹುಳಿ ಹಣ್ಣನ್ನು ಕೊಟ್ಟಿದ್ದೇಕೆ? ನನ್ನ ಈ ತೋಟಕ್ಕೆ ಏನು ಮಾಡುವೆನೆಂದು ಹೇಳುತ್ತೇನೆ ಕೇಳಿ. ಕಿತ್ತೆಸೆಯುವೆನು ಅದರ ಬೇಲಿಯನು, ತುತ್ತಾಗುವುದದು ದನ ಕರುಗಳಿಗೆ. ಕೆಡವಿ ಹಾಕುವೆನು ಅದರ ಗೋಡೆಯನು, ಈಡಾಗುವುದದು ಪರರ ತುಳಿದಾಟಕ್ಕೆ. ಬಂಜರು ಭೂಮಿಯಾಗಿಸುವೆನು ಅದನ್ನು, ಕುಡಿ ಕತ್ತರಿಸುವರಾರೂ ಇರರು ಅದಕ್ಕೆ. ಮುಳ್ಳು ಕಳೆ ಬೆಳೆಯುವುದು ಅದರೊಳಗೆ, ನೀಡುವೆನು ಆಣತಿಯೊಂದನ್ನು ಮೋಡಗಳಿಗೆ.
ಸುರಿಸವೋ ತುಂತುರು ಮಳೆಯನ್ನು ಅದಕ್ಕೆ. ಇಸ್ರಾಯೇಲ್ ಮನೆತನವೇ, ಸೇನಾಧೀಶ್ವರ ಸರ್ವೇಶ್ವರ ನೆಟ್ಟ ಆ ದ್ರಾಕ್ಷಿಯ ತೋಟ. ಜುದೇಯದ ಜನರೇ, ಆತ ನಾಟಿ ಮಾಡಿದ ಸುಂದರ ಸಸಿ ತೋಟ. ನ್ಯಾಯ ನೀತಿಯನ್ನು ನಿರೀಕ್ಷಿಸಿದನಾತ, ಆದರೆ ಸಿಕ್ಕಿತವನಿಗೆ ರಕ್ತಪಾತ. ಸತ್ಸಂಬಂಧವನ್ನು ಎದುರು ನೋಡಿದನಾತ, ಇಗೋ ದಕ್ಕಿತವನಿಗೆ ದುಃಖಿತರ ಆರ್ತನಾದ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನು. 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 ಈಜಿಪ್ಟಿನಿಂದ ದ್ರಾಕ್ಷಾಲತೆಯೊಂದನ್ನು ನೀ ತಂದೆ, ಅನ್ಯ ಜನತೆಯನ್ನು ಹೊರದೂಡಿ ಅದನ್ನು ನಾಟಿ ಮಾಡಿದೆ. ಹರಡಿವೆ ಅದರ ಕೊಂಬೆಗಳು ಸಮುದ್ರದವರೆಗೆ, ಬೆಳೆದಿವೆ ಆ ರೆಂಬೆಗಳು ಮಹಾನದಿಯವರೆಗೆ. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನು. ಕಿತ್ತು ಹಾಕಿದ ಏಕೆ ಅದರ ಬೇಲಿಯನು, ತರಿದು ಬಿಡುವವರಲ್ಲವೇ ಧಾರಿಗರು ಅದನ್ನು. ನಾಶ ಮಾಡುವವು ಅದನ್ನು ಕಾಡು ಹಂದಿಗಳು, ತಿಂದು ಹಾಕುವವು ಅದನ್ನು ಅರಣ್ಯ ಮೃಗಗಳು. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನು. ಸರ್ವಶಕ್ತನಾದ ದೇವರೇ, ಮರಳಿ ಮುಖ ತೋರಿಸು, ಪರದಿಂದೀಕ್ಷಿಸಿ ಆ ದ್ರಾಕ್ಷಾಲತೆಯನ್ನು ಪರಾಮರಿಸು. ಕಾಪಾಡು ನಿನ್ನ ಬಲಗೈ ನೆಟ್ಟು ಸಾಕಿದ ಸಸಿಯನು. ಕಾದಿರಿಸು ನಿನಗೆಂದೇ ನೀ ಬೆಳೆಸಿದ ಬಳ್ಳಿಯನು. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನು. ಆಗ ಬಿಟ್ಟಗಲುವುದಿಲ್ಲ ನಾವೆಂದೆಂದಿಗೂ ನಿನ್ನನ್ನು. ಪುನರ್ಜೀವಗೊಳಿಸು ಮಾಡ್ಬೆವು ನಿನ್ನ ನಾಮ ಸ್ಮರಣೆಯೇನು. ಸರ್ವಶಕ್ತನಾದ ದೇವನೇ, ಉದ್ಧರಿಸು ನಮ್ಮನು. ಬೆಳಗಲಿ ನಿನ್ನ ಮುಖ ಕಾಂತಿ, ಪಡೆವೆವು ರಕ್ಷಣೆಯನು. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನು. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನು. ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವವಿರಲಿ. ಆಗ ಮನುಷ್ಯ ಗ್ರಹಿಕೆಗೂ ಮೀರಿದ ದೈವ ಶಾಂತಿಯು ನಿಮ್ಮ ಹೃನ್ಮನಗಳನ್ನು
ಕ್ರಿಸ್ತೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು. ಕಡೆಯದಾಗಿ ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ ಅಂಥವುಗಳಲ್ಲಿ ಮಗ್ನರಾಗಿರಿ. ನೀವು ನನ್ನಿಂದ ಕಲಿತವು ಹಾಗೂ ಅರಿತವುಗಳನ್ನು, ಕೇಳಿದವು ಹಾಗೂ ಕಂಡವುಗಳನ್ನು ನಿಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ತನ್ನಿರಿ. ಆಗ ಶಾಂತಿದಾಯಕ ದೇವರು ನಿಮ್ಮ ಸಂಗಡ ಇರುವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಇವರನ್ನು ಸತ್ಯಸಂಧರನ್ನಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿಡಿ. ನಿಮ್ಮ ಮಾತೆ ಸತ್ಯ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಮುಖ್ಯ ಯಾಜಕರಿಗೂ ಪ್ರಜಾಪ್ರಮುಖರಿಗೂ ಹೀಗೆಂದರು, ಇನ್ನೊಂದು ಸಾಮತಿಗೆ ಕಿವಿಗೊಡಿ. ಒಬ್ಬ ಯಜಮಾನ ಒಂದು ದ್ರಾಕ್ಷಿ ತೋಟ ಮಾಡಿಸಿದ. ಅದರ ಸುತ್ತಲೂ ಬೇಲಿಯನ್ನು ಹಾಕಿಸಿದ. ದ್ರಾಕ್ಷಾರಸವನ್ನು ತೆಗೆಯಲು ಅಲೆಯನ್ನು ಹೂಡಿಸಿ ಕಾವಲಿಗಾಗಿ ಅಟ್ಟಣೆಯನ್ನು ಕಟ್ಟಿಸಿದ. ಅನಂತರ ಅದನ್ನು ಗೇಣಿದಾರರಿಗೆ ವಹಿಸಿ ಹೊರನಾಡಿಗೆ ಹೊರಟು ಹೋದ. ಫಲ ಕೊಡುವ ಕಾಲ ಹತ್ತಿರವಾದಾಗ ತನಗೆ ಬರಬೇಕಾದ ಪಾಲನ್ನು ತರುವುದಕ್ಕಾಗಿ ಆಳುಗಳನ್ನು ಗೇಣಿದಾರರ ಬಳಿಗೆ ಕಳುಹಿಸಿದ. ಇವರು ಆ ಆಳುಗಳ ಮೇಲೆ ಬಿದ್ದು ಒಬ್ಬನನ್ನು ಬಡಿದರು, ಇನ್ನೊಬ್ಬನನ್ನು ಕಡಿದರು, ಮತ್ತೊಬ್ಬನ ಮೇಲೆ ಕಲ್ಲು ತೂರಿದರು. ತೋಟದ ಯಜಮಾನ ಮೊದಲಿಗಿಂತಲೂ ಹೆಚ್ಚು ಆಳುಗಳನ್ನು ಕಳುಹಿಸಿದ. ಅವರಿಗೂ ಅದೇ ಗತಿಯಾಯಿತು. ಕಟ್ಟಗಡೆಗೆ ಯಜಮಾನ ನನ್ನ ಮಗನಿಗೆ ಇವರು ಮರ್ಯಾದೆ ಕೊಟ್ಟೇ ಕೊಡುವರು ಎಂದುಕೊಂಡು ತನ್ನ ಮಗನನ್ನೇ ಕಳುಹಿಸಿದ. ಆದರೆ ಗೇಣಿದಾರರು ಮಗನನ್ನು ಕಂಡೊಡನೆ, ಈ ತೋಟಕ್ಕೆ ಇವನೇ ಉತ್ತರಾಧಿಕಾರಿ, ಬನ್ನಿ ಇವನನ್ನು ಮುಗಿಸಿ ಬಿಡೋಣ, ಇವನಿಗೆ ಬರುವ ಸೊತ್ತನ್ನು ನಮ್ಮದಾಗಿಸಿಕೊಳ್ಳೋಣ ಎಂದು ತಮ್ಮಲ್ಲೇ ಒಳಸಂಚು ಮಾಡಿಕೊಂಡರು. ಅಂತೆಯೇ ಅವನನ್ನು ಹಿಡಿದು ತೋಟದಿಂದ ಹೊರಕ್ಕೆ ದಬ್ಬಿಕೊಂಡು ಹೋಗಿ ಕೊಂದು ಹಾಕಿದರು. ಈಗ ನೀವೇ ಹೇಳಿ, ತೋಟದ ಯಜಮಾನ ಬಂದಾಗ ಆ ಗೇಣಿದಾರರಿಗೆ ಏನು ಮಾಡುವನು ಎಂದು ಯೇಸು ಕೇಳಿದರು. ಆ ಕೇಡಿಗರನ್ನು ಕ್ರೂರವಾಗಿ ಸಂಹರಿಸುವನು. ತರುವಾಯ ಕಾಲಕ್ಕೆ ಸರಿಯಾಗಿ ಪಾಲನ್ನು ಸಲ್ಲಿಸುವ ಬೇರೆಯವರಿಗೆ ತೋಟವನ್ನು ಗೇಣಿಗೆ ಕೊಡುವನು ಎಂದು ಅಲ್ಲಿದ್ದವರು ಉತ್ತರ ಕೊಟ್ಟರು. ಬಳಿಕ ಯೇಸು ಇಂತೆಂದರು, ಮನೆ ಕಟ್ಟುವವರು ಬೇಡವೆಂದು ಬಿಸಾಡಿದ ಆ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು. ಸರ್ವೇಶ್ವರನಿಂದಲೇ ಆದ ಈ ಕಾರ್ಯ ನಮ್ಮ ಕಣ್ಣಿಗೆ ಅದೆಂಥ ಆಶ್ಚರ್ಯ ಎಂಬ ವಾಕ್ಯವನ್ನು ನೀವು ಪವಿತ್ರ ಗ್ರಂಥದಲ್ಲಿ ಓದಿಲ್ಲವೇ? ಆದುದರಿಂದ ನಾನು ನಿಮಗೆ ಹೇಳುತ್ತೇನೆ, ದೇವರ ಸಾಮ್ರಾಜ್ಯವನ್ನು ನಿಮ್ಮಿಂದ ಕಿತ್ತುಕೊಂಡು ತಕ್ಕ ಫಲ ಕೊಡುವ ಜನತೆಗೆ ನೀಡಲಾಗುವುದು. ಪ್ರಭುವಿನ ಶುಭ ಸಂದೇಶ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಪ್ರತಿ ಭಾನುವಾರ ನಾವು ಪ್ರಭು ಯೇಸುವಿನ
ಸಾಮತಿಗಳನ್ನು ಆಲಿಸುತ್ತಾ ಇದ್ದೀವಿ. ಅದರಲ್ಲೂ ಮತ್ತಾಯ ಬರೆದ ಶುಭ ಸಂದೇಶದಿಂದ ಇಂದು 27ನೆಯ ಭಾನುವಾರ. ಹಿಂದಿನ ಭಾನುವಾರ ಅಂದರೆ 26ನೆಯ ಭಾನುವಾರ ನಾವು ಆಲಿಸಿದೆವು. ಆ ಮಗನ ಸಾಮರ್ಥ್ಯ ಹೇಳುತ್ತಾರೆ, ಒಬ್ಬ ಹೋಗ್ತೀನಿ ಹೇಳ್ತಾನೆ, ಅವನು ಹೋಗೋಲ್ಲ ಅಂತಾನೆ ಅವನು ಹೋಗ್ತಾನೆ. ಅಂದರೆ ಬದ್ಧತೆ ಕುರಿತು ಹಾಗೂ ಪಶ್ಚಾತ್ತಾಪ ಪಡುವುದರ ಕುರಿತು ಯೇಸು ನಮಗೆ ಅಲ್ಲಿ ಸಂದೇಶ ಕೊಡುತ್ತಾರೆ. ಅದರ ಹಿಂದಿನ ಭಾನುವಾರ ನಾವು ನೋಡಿದ್ದೀವಿ ಪಿತದೇವರ ಔದಾರ್ಯತೆ, ಯಜಮಾನನ ಔದಾರ್ಯತೆಯನ್ನು ಕುರಿತು ಹೇಳುವಾಗ ಪಿತದೇವರ ಔದಾರ್ಯತೆಯ ಕುರಿತು ಯೇಸು ಹೇಳುತ್ತಾರೆ. ಈ ಸಾಮತಿಗಳು ಅಂದು ಅಲ್ಲಿರುವ ಇಸ್ರಾಯೇಲ್ ಜನರಿಗೆ, ಫರಿಸಾಯರಿಗೆ, ಸದ್ದುಕಾಯರಿಗೆ, ಧರ್ಮಶಾಸ್ತ್ರಿಗಳಿಗೆ, ಯಾಜಕರಿಗೆ ಹೇಳಿದ್ರು. ಆದರೆ ಇಂದು ಕೂಡ ಆ ಸಾಮತಿಗಳು ಪ್ರಸ್ತುತ. ಅದರ ಅರ್ಥ ನಮಗೂ ಅನ್ವಯವಾಗುತ್ತದೆ. ನಮಗೆ ಕೊಟ್ಟ ಈ ಅವಕಾಶ, ಈ ಜೀವನ ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳದಿದ್ದರೆ ಏನಾಗುತ್ತದೆ? ನಮಗೆ ಸಿಕ್ಕ ಆ ರಕ್ಷಕನ ರಕ್ಷಣೆ ಅಡಿಯಲ್ಲಿ ನಾವು ಜೀವಿಸದೇ ಇದ್ದರೆ, ಆತನನ್ನು ನಾವು ನಿರಾಕರಿಸಿದರೆ ಏನಾಗುತ್ತದೆ ಎಂಬ ಸಂದೇಶವನ್ನು ಇಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ಈ 3 ವಾಚನಗಳನ್ನು ಇವತ್ತು ನಾವು ಸ್ವಲ್ಪ ಧ್ಯಾನಿಸೋಣ. ಮೊದಲನೇ ವಾಚನ ಯೆಶಾಯ ಪ್ರವಾದಿಯ ಗ್ರಂಥದಿಂದ ಅಧ್ಯಾಯ 5 ವಾಕ್ಯ 1ರಿಂದ 7 ತನಕ. ಯೆಶಾಯ ಪ್ರವಾದಿಯ ಮೂಲಕ ದೇವರು ಮಾತನಾಡಿ ಹೇಳುತ್ತಾರೆ, ಸರ್ವೇಶ್ವರ ನೆಟ್ಟ ಆ ದ್ರಾಕ್ಷಿಯ ತೋಟ. ನೋಡಿ, ಈ ವಾಚನವನ್ನು ನೀವು ಆಲಿಸಿದ್ರಿ. ಸುಮಾರು 1ರಿಂದ 5 ವಾಕ್ಯಗಳು ನೀವು ಆಲಿಸಿದಾಗ ಈ ಸರ್ವೇಶ್ವರ ಹೀಗೆ ಹೇಳುತ್ತಾನೆ, ಹಾಡುವೆ ನಾನೆನ್ನ ಪ್ರಿಯನಿಗೆ ಗೀತೆಯೊಂದನು, ಅವನ ದ್ರಾಕ್ಷಾವನದ ಕುರಿತು ಪ್ರೇಮ ಗೀತೆಯನು. ಪ್ರಿಯತಮನಿಗೆ ಇತ್ತೊಂದು ದ್ರಾಕ್ಷಿಯ ತೋಟ, ಫಲವತ್ತಾಗಿಹ ಗುಡ್ಡದ ಮೇಲಿನ ತೋಟ. ಆರಿಸಿ ಎಸೆದನು ಕಲ್ಲು ಮುಳ್ಳುಗಳನ್ನು, ಅಗೆದು ಹದ ಮಾಡಿದ ನಾತ ಗುಡ್ಡವನ್ನು ನೆಟ್ಟನು. ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ಕಟ್ಟಿದನು, ಕಾವಲಿಗಾಗಿ ಅಟ್ಟಣೆಯೊಂದನ್ನು ಕಟ್ಟಿದನು. ಅದರೊಳಗೆ ಆಲೆಯೊಂದನು. ನಿರೀಕ್ಷಿಸುತ್ತಿರೆ ಆತ ಸಿಹಿ ದ್ರಾಕ್ಷಿ ಹಣ್ಣನ್ನು, ಬಿಟ್ಟಿತದೋ ಅವನಿಗೆ ಹುಳಿ ಹಣ್ಣನು. ಅಂದ್ರೆ ಅರ್ಥ ಇದು, ಒಳ್ಳೆಯದನ್ನು ಇಸ್ರಾಯೇಲ್ ಜನಾಂಗದವರ ಕುರಿತು ದೇವರು ಆಶಿಸುತ್ತಿದ್ರು, ಬಯಸುತ್ತಿದ್ರು. ಆದ್ರೆ ಒಳ್ಳೆಯ ದ್ರಾಕ್ಷಿ ಕೊಡುವುದಕ್ಕಿಂತ ಹುಳಿ ದ್ರಾಕ್ಷಿ ಕೊಟ್ಟಿತು. ಅಂದರೆ ಅವರು ತಮ್ಮ ಕಾರ್ಯಗಳು, ಅಂದರೆ ಪಾಪ ಕಾರ್ಯಗಳಲ್ಲಿ ಬಲಿಯಾದರು, ದೇವರಿಂದ ದೂರ ಸರಿದರು. ಮುಂದುವರಿಸಿ, ಆದುದರಿಂದ ನನ್ನ ಪ್ರಿಯನು ಹೀಗೆಂದು ಕೇಳುತ್ತಾನೆ, ಜೆರುಸಲೇಮಿನ ನಿವಾಸಿಗಳೇ, ಜುದೇಯದ ಜನರೇ, ನನಗೂ ನನ್ನ ತೋಟಕ್ಕೂ ಮಧ್ಯೆ ಇರುವ ವ್ಯಾಜ್ಯವನ್ನು ತೀರಿಸಿರಿ. ಈ ತೋಟ ಅಂದ್ರೆ ಇಸ್ರಾಯೇಲ್ ಜನಾಂಗ. ನನಗೂ ಮತ್ತು ನನ್ನ ಜನಾಂಗಕ್ಕೂ ಇರುವ ವ್ಯಾಜ್ಯವನ್ನು ತೀರಿಸಿರಿ. ನೋಡಿ, ನನ್ನ ತೋಟಕ್ಕಾಗಿ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು? ನಾನು ಇಸ್ರಾಯೇಲ್ ಜನಾಂಗದವರಿಗೆ ಎಷ್ಟೋ ಒಳ್ಳೆಯದನ್ನು ಮಾಡಿದೆ, ಅವರಿಗೆ ಜಯ ಕೊಟ್ಟೆ, ಅವರನ್ನು ನಾನು ಕಾದೆ, ರಕ್ಷಿಸಿದೆ, ಶತ್ರುಗಳ ವೈರಿಗಳ ಕೈಯಿಂದ ರಕ್ಷಿಸಿದೆ. ಇನ್ನೇನು ಮಾಡಬೇಕಾಗಿತ್ತು? ನಾನು ಒಳ್ಳೆಯ ಫಲವನ್ನು ನಿರೀಕ್ಷಿಸಬೇಕಿತ್ತು, ಅವರಿಂದ ನಿರೀಕ್ಷಿಸಿದೆ. ಆದರೆ ಆ ಸಿಹಿ ದ್ರಾಕ್ಷಿಯನ್ನು ಕೊಡದೆ ಹುಳಿ ಹಣ್ಣನ್ನು ಕೊಟ್ಟಿತು. ಏಕೆ? ನನ್ನ ಈ ತೋಟಕ್ಕೆ ಏನು ಮಾಡುವೆನೆಂದು ಹೇಳುತ್ತೇನೆ ಕೇಳಿ. ನೋಡಿ ಏನ್ ಹೇಳುತ್ತಾರೆ, ಕಿತ್ತೆಸೆಯುವೆನು ಅದರ ಬೇಲಿಯನು. ಅಂದರೆ ಒಂದು ಬೇಲಿ ಹಾಕಿ ಇಸ್ರಾಯೇಲ್ ಜನಾಂಗದವರನ್ನು ಅವರು ನೋಡುತ್ತಿದ್ರು, ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದರು. ಇವರು ಅವಿಧೇಯರಾದರು. ಈ ಬೇಲಿಯನ್ನು ಕೆತ್ತೆಸಿದ್ರೆ ಏನಾಗುತ್ತೆ? ತುತ್ತಾಗುವುದದು ದನ ಕರುಗಳಿಗೆ, ಕೆಡವಿ ಹಾಕುವೆನು ಅದರ ಗೋಡೆಯನ್ನು, ಈಡಾಗುವುದದು ಪರರ ತುಳಿದಾಟಕ್ಕೆ. ಅಂದರೆ ಇಸ್ರಾಯೇಲ್ ಜನಾಂಗದವರಿಗಾದ ಅನುಭವ, ಅವರು ಸೆರೆಗೆ ಹೋದ ಅನುಭವ, ಸೋಲಿನ ಅನುಭವ, ಕಹಿ ಅನುಭವ, ಈ ಕುರಿತು ಪ್ರವಾದಿ ಹೇಳುತ್ತಾ ಇದ್ದಾನೆ. ಈಡಾಗುವುದದು ಪರರ ತುಳಿದಾಟಕ್ಕೆ, ಬಂಜರು ಭೂಮಿಯಾಗಿಸುವೆನು ಅದನ್ನು, ಕುಡಿ ಕತ್ತರಿಸುವವರಾರು ಇರರು ಅದಕ್ಕೆ, ಮುಳ್ಳು ಕಳೆ ಬೆಳೆಯುವುದು ಅದರೊಳಗೆ. ನೀಡುವೆನು ಆಣತಿಯೊಂದನ್ನು ಮೋಡಗಳಿಗೆ, ಸುರಿಸವು ತುಂತುರು ಮಳೆಯನ್ನು ಅದಕ್ಕೆ. ಅಂದರೆ ದೇವರನ್ನು ಬಿಟ್ಟು ನಾವು ದೂರ ಸರಿದಾಗ ನಮಗೆ ಆಶೀರ್ವಾದ ಲಭಿಸುವುದಿಲ್ಲ. ಅದನ್ನೇ ಕೊನೆಯ ವಾಕ್ಯದಲ್ಲಿ ನೀವು ನೋಡಿ, ಇಸ್ರಾಯೇಲ್ ಮನೆತನವೇ ಸೇನಾಧೀಶ್ವರ ಸರ್ವೇಶ್ವರ ನೆಟ್ಟ ಆ ದ್ರಾಕ್ಷಿಯ ತೋಟ. ನೋಡಿ, ಇವತ್ತು ಸಾಮತಿ ರೂಪದಲ್ಲಿ ಹೇಳುತ್ತಾರೆ ಇಲ್ಲಿ ಪ್ರವಾದಿ,
ಅದರ ಅರ್ಥವನ್ನು ಕೂಡ ನಮಗೆ ಕೊನೆಯ ವಾಕ್ಯದಲ್ಲಿ ನೀಡುತ್ತಾರೆ. ಇಸ್ರಾಯೇಲ ಮನೆತನವೇ ನೆಟ್ಟ, ಯಾರು ನೆಟ್ಟ? ಸರ್ವೇಶ್ವರ, ಸೇನಾಧೀಶ್ವರ ಸರ್ವೇಶ್ವರ ನೆಟ್ಟ ದ್ರಾಕ್ಷಿಯ ತೋಟ. ಜುದಯದ ಜನರೇ ಆತ ನಾಟಿ ಮಾಡಿದ ಸುಂದರ ಸಸಿ ತೋಟ. ನ್ಯಾಯ ನೀತಿಯನ್ನು ನಿರೀಕ್ಷಿಸಿದಾನಾತ. ನೋಡಿ, ಆದರೆ ಸಿಕ್ಕಿತವನಿಗೆ ರಕ್ತಪಾತ. ಸತ್ಸಂಬಂಧವನ್ನು ಎದುರು ನೋಡಿದಾನಾತ, ಇಗೋ ದಕ್ಕಿತವನಿಗೆ ದುಃಖಿತರ ಅರ್ಥನಾದ. ಅಂದರೆ ತಮಗೆ ಸಿಕ್ಕ ಆ ಕೃಪೆಯನ್ನು ಅವರು ಕಳೆದುಕೊಂಡರು, ತಮಗೆ ಸಿಕ್ಕ ಆ ಅವಕಾಶವನ್ನು ಕಳೆದುಕೊಂಡರು. ಇವತ್ತು ಆ ಇಸ್ರಾಯೇಲ್ ಮನೆತನದ ಸ್ಥಳದಲ್ಲಿ ನಮ್ಮನ್ನೇ ನಾವು ಇಟ್ಟು ನೋಡೋಣ. ನಮಗೆ ಸಿಕ್ಕ ಕೃಪೆ ಯಾವುದು? ಇವತ್ತು ಯೇಸುವಿನ ಆ ಶರೀರ ಮತ್ತು ರಕ್ತ, ಪರಮ ಪ್ರಸಾದ, ಸಂಸ್ಕಾರಗಳು, ದೇವರ ವಾಕ್ಯ, ಸಂರಕ್ಷಣಾ ಯೋಜನೆ. ನಾವು ಕೂಡ ಸಿಹಿ ದ್ರಾಕ್ಷಿ ಕೊಡದೆ ಹುಳಿ ದ್ರಾಕ್ಷಿ ಅಂದ್ರೆ ಕೆಟ್ಟದವುಗಳನ್ನು ಮಾಡಿ ದೇವರಿಂದ ದೂರ ಹೋಗ್ತಾ ಇದ್ದೀವಾ? ನಮಗೆ ಧ್ಯಾನಕ್ಕೆ ಈ ವಚನ ಇವತ್ತು ನಮಗೆ ನೀಡಲಾಗಿದೆ. ಇಂದಿನ ಶ್ಲೋಕದಲ್ಲಿ ನಾವು ಮಾಡಿದೆವು, ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನ್ನು, ಲೋಕದ ಅಲ್ಲ ಸ್ವರ್ಗದ. ಯಾಕೆಂದ್ರೆ ಆ ಸ್ವರ್ಗದ ಮನ್ನವನ್ನು ನಮಗೆ ಕೊಟ್ಟರು. ನಮಗೆ ಕೊಟ್ಟ ಸ್ವರ್ಗದ ಮನ್ನವೇ ಪರಮ ಪ್ರಸಾದ ಯೇಸು ಸ್ವಾಮಿ. ಅದರಿಂದ ಅವರು ಹೇಳ್ತಾರೆ ಈ ಕೀರ್ತನೆಯಲ್ಲಿ, ಕೀರ್ತನೆ 80 ಈ ಮೊದಲ ವಾಚನದ ಆಧಾರದ ಮೇಲೆನೆ ಈ ಕೀರ್ತನೆ ಹೊಂದಿಕೊಂಡಿದೆ. ಆದರೆ ನಾವು ದೇವರನ್ನು ಬಿಟ್ಟು ಅಗಲಬಾರದೆಂಬ ಸಂದೇಶವೂ ಕೂಡ ಆ ಕೀರ್ತನೆಯಲ್ಲಿ ನಾವು ಹಾಡಿದೆವು, ಓದಿದೆವು. ಎರಡನೇ ವಾಚನ ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ ನಮಗೆ ತೋರಿಸುತ್ತದೆ. ಅದನ್ನು ನಾವು ಸ್ವಲ್ಪ ಶುಭ ಸಂದೇಶದ ಓದಿದ ಮೇಲೆ ತಗೊಳ್ಳೋಣ. ಏಕೆಂದ್ರೆ ಅದೊಂದು ಅಪ್ಲಿಕೇಶನ್ ಫಾರ್ ದ ಲೈಫ್, ನಮ್ಮ ಜೀವನಕ್ಕೆ ಒಂದು ಹಾದಿ ತರ ಸಂತ ಪೌಲರು ಹೇಳ್ತಾ ಇದ್ದಾರೆ. ಅದರಿಂದ ಈ ಶುಭ ಸಂದೇಶ ಇವತ್ತಿನ ಸಾಮತಿ, ಈ ಸಾಮತಿ ಒಬ್ಬ ಯಜಮಾನ ಒಂದು ದ್ರಾಕ್ಷಿ ತೋಟ ಮಾಡಿಸಿದ. ನೀವು ನೋಡಿ, ಮೊದಲನೇ ವಾಚನ ದ್ರಾಕ್ಷಿ ತೋಟ, ಎರಡನೇ ನಮ್ಮ ಕೀರ್ತನೆಯಲ್ಲೂ ಕೂಡ ಆ ದ್ರಾಕ್ಷಿ ತೋಟದ ಕುರಿತು ದಾವಿದ ಬರೆಯುತ್ತಾನೆ. ಇಲ್ಲಿ ಆ ದ್ರಾಕ್ಷಿ ತೋಟ, ಈ ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ಸ್ವಾಮಿ ಆ ದ್ರಾಕ್ಷಿ ತೋಟದ ಅಂದರೆ ಆ ಯಜಮಾನ, ದೇವರ ಮಗ ಈ ತೋಟಕ್ಕೆ ಬಂದಾಗ ಜನ ಅವರನ್ನು ಏನು ಮಾಡ್ತಾರೆ? ಇಸ್ರಾಯೇಲ್ ಜನಾಂಗ ಅವರನ್ನು ತ್ಯಜಿಸುತ್ತಾರೆ, ಬಿಟ್ಟು ಬಿಡುತ್ತಾರೆ, ಅವರನ್ನು ನಾಶ ಮಾಡುತ್ತಾರೆ. ಅದಕ್ಕಾಗಿ ಈ ಸಾಮರ್ಥ್ಯದಲ್ಲಿ ನೀವು ನೋಡ್ತೀರಿ, ಒಬ್ಬ ಯಜಮಾನ ದ್ರಾಕ್ಷಿ ತೋಟ ಮಾಡಿಸಿದ, ಅದರ ಸುತ್ತ ಬೇಲಿಯನ್ನು ಹಾಕಿಸಿದ, ದ್ರಾಕ್ಷಾರಸವನ್ನು ತೆಗೆಯಲು ಅಲೆಯನ್ನು ಹೂಡಿಸಿ ಕಾವಲಿಗಾಗಿ ಅಟ್ಟಣೆಯನ್ನು ಕಟ್ಟಿಸಿದ. ಅನಂತರ ಅದನ್ನು ಗೇಣಿದಾರರಿಗೆ ವಹಿಸಿ ಹೊರನಾಡಿಗೆ ಹೊರಟು ಹೋದ. ಅಂದ್ರೆ ಈಗ ಉದಾಹರಣೆಗೆ, ಈ ನಮಗೆ ಲೋಕ ದೇವರು ಕೊಟ್ಟಿದ್ದಾರೆ, ಈ ಲೋಕದಲ್ಲಿ ಜೀವ ಕೊಟ್ಟಿದ್ದಾರೆ ನಮಗೆ. ಈ ಲೋಕದ ಒಡೆಯ ದೇವರಾಗಿದ್ದಾರೆ, ನಮ್ಮ ಸೃಷ್ಟಿಕರ್ತ ದೇವರಾಗಿದ್ದಾರೆ. ನಾವೇನ್ ಮಾಡ್ತಾ ಇದ್ದೀವಿ? ಇಲ್ಲಿ ಅನೇಕ ಪ್ರವಾದಿಗಳು ಬಂದರು ನೋಡಿ, ಗೇಣಿದಾರರಿಗೆ ನಮಗೆ ಕೊಟ್ಟಿದ್ದಾರೆ. ನಾವಿಲ್ಲಿ ಯಾರು ಶಾಶ್ವತವಲ್ಲ, ಅದಕ್ಕೆ ನಾವು ಮಾಡ್ತೀವಿ ಶಾಶ್ವತವಲ್ಲದ ಈ ನಿವಾಸ ಶಾಶ್ವತವಲ್ಲ. ಅದಕ್ಕಾಗಿ ಅವನೇನ್ ಮಾಡ್ತಾ ಇದ್ದಾನೆ? ಕಾವಲಿಗಾಗಿ ಅಟ್ಟಣೆಯನ್ನು ಕಟ್ಟಿಸಿ ಗೇಣಿದಾರರಿಗೆ ವಹಿಸಿ ಹೊರನಾಡಿಗೆ ಹೊರಟು ಹೋದ. ಫಲ ಕೊಡುವ ಕಾಲ ಹತ್ತಿರವಾದಾಗ ತನಗೆ ಬರಬೇಕಾದ ಪಾಲನ್ನು ತರುವುದಕ್ಕಾಗಿ ಆಳುಗಳನ್ನು ಗೇಣಿದಾರರ ಬಳಿಗೆ ಕಳಿಸಿದ. ನಮ್ಮಿಂದ ಫಲ ಬರಬೇಕು, ನಮಗೆ ದೇವರು ಒಂದು ಕುಟುಂಬ ಕೊಟ್ಟಿದ್ದಾರೆ, ನನಗೊಂದು ಗುರುಜೀವನ ಕೊಟ್ಟಿದ್ದಾರೆ, ಯೌವನ ಕೊಟ್ಟಿದ್ದಾರೆ, ನಾವೊಂದು ಕ್ರೈಸ್ತ ಸಮುದಾಯಕ್ಕೆ ಸೇರಿದವರು. ನೋಡಿ, ನಾವು ಏನು ಈ ಲೋಕದಲ್ಲಿ ಮಾಡ್ತಾ ಇದ್ದೀವಿ? ನಾವು ಜೀವನವನ್ನು ನಾಶ ಮಾಡ್ತಾ ಇದ್ದೀವಾ, ಹಾಳು ಮಾಡ್ತಾ ಇದ್ದೀವಾ? ಅದನ್ನು ಈ ಸಾಮರ್ಥ್ಯ ನಮಗೆ ತಿಳಿಸುತ್ತದೆ. ಗೇಣಿದಾರರ ಬಳಿಗೆ ಯಾರನ್ನು ಕಳಿಸಿದ? ಆ ಫಲ ಕೊಡುವ ಕಾಲ ಹತ್ತಿರವಾದಾಗ ಆಳುಗಳನ್ನು ಗೇಣಿದಾರರ ಬಳಿಗೆ ಕಳುಹಿಸಿದ. ಇವರು ಆಳುಗಳ ಮೇಲೆ ಈ ಆಳುಗಳು ಅಂದ್ರೆ ಯಾರು? ಈ ಆಳುಗಳು ಅಂದ್ರೆ ಪ್ರವಾದಿಗಳು. ಎಷ್ಟೋ ಪ್ರವಾದಿಗಳು ಬಂದರು. ಈ ಪ್ರವಾದಿಗಳು, ಅಪೊಸ್ತಲರು ಮತ್ತು ಇರಬಹುದು, ನಮಗೆ ದೇವರು ಕೊಟ್ಟ ದೇವ ಸೇವಕರು. ಇವರೇನ್ ಮಾಡಿದ್ರು? ಒಬ್ಬನನ್ನು ಬಡಿದರು, ಇನ್ನೊಬ್ಬನನ್ನು ಕಡಿದರು, ಮತ್ತೊಬ್ಬನ ಮೇಲೆ ಕಲ್ಲು ತೂರಿದರು. ಹೊಡಿ ಬಡಿ ಕಡಿ ಸಂಸ್ಕೃತಿ ನೋಡಿ. ಇವತ್ತು ಅವರು ಮಾತನಾಡುವ ಮುಂಚೆ ಕೈಕಾಲು ಮಾತಾಡುತ್ತೆ ಕೆಲವರು, ಅಂದ್ರೆ ಅವರು ಬೇಡವಾದ ರೌಡಿಸಮ್ ಎಲ್ಲ ಮಾಡ್ತಾರೆ. ಹಾಗೆ ಮಾಡಿದ್ರು. ಇವತ್ತು ಒಂದು ಅರ್ಥದಲ್ಲಿ ದೇವರ ವಿರೋಧ ನಾವು ರೌಡಿಸಮ್ ಮಾಡ್ತಾ ಇದ್ದೀವಾ? ದೇವರ ವಿರೋಧ ನಾವು ಹೋಗ್ತಾ ಇದ್ದೀವಾ? ದೇವರ ವಾಕ್ಯದ ವಿರೋಧ ಹೋಗ್ತಾ ಇದ್ದೀವಾ? ಈ ರೌಡಿಸಮ್ಗೆ ಕಡಿವಾಣ ಹಾಕಲೆಂದೇ ಬಂದಿದೆ ಕಾಣುತ್ತೆ ಈ ಕೊರೋನಾ, ಕೋವಿಡ್-19. ಅದರಿಂದ ನಾವು ಯಾರು ಗರ್ವ ಅಹಂಕಾರ ಪಡಬೇಕಾಗಿಲ್ಲ. ತೋಟದ ಯಜಮಾನ ಮೊದಲಿಗಿಂತಲೂ ಹೆಚ್ಚು ಆಳುಗಳನ್ನು ಕಳುಹಿಸಿದ. ನೋಡಿ, ಆ ಗೇಣಿದಾರರು ಮೊದಲ ಆಳುಗಳನ್ನು ಸಾಯಿಸಿದರು,
ಹೊಡೆದರು, ಬಡಿದರು, ಹೆಚ್ಚು ಆಳುಗಳನ್ನು ಕಳುಹಿಸಿದ. ಅವರಿಗೂ ಅದೇ ಗತಿಯಾಯಿತು. ಆಮೇಲೆ ಕಟ್ಟ ಕಡೆಗೆ ಯಜಮಾನ ತನ್ನ ಮಗನಿಗೆ ಇವರು ಮರ್ಯಾದೆ ಕೊಟ್ಟೇ ಕೊಡುವರು ಎಂದುಕೊಂಡು ತನ್ನ ಮಗನನ್ನೇ ಕಳುಹಿಸಿದ. ಆದರೆ ಗೇಣಿದಾರರು ಮಗನನ್ನು ಕಂಡೊಡನೆ, ನೋಡಿ ಏನ್ ಹೇಳಿದ್ರು, ಮಗನನ್ನು ಕಂಡೊಡನೆ ಈ ತೋಟಕ್ಕೆ ಇವನೇ ಉತ್ತರಾಧಿಕಾರಿ, ಬನ್ನಿ ಇವನನ್ನು ಮುಗಿಸಿ ಬಿಡೋಣ, ಇವನಿಗೆ ಬರುವ ಸೊತ್ತನ್ನು ನಮ್ಮದಾಗಿಸಿಕೊಳ್ಳೋಣ. ಖಂಡಿತವಾಗಿಯೂ ಯಜಮಾನನ ತೋಟವಾಗಿದ್ದರೆ ಹೇಗೆ ಆ ಸೊತ್ತು ಅವರಿಗೆ ಬರಲಿಕ್ಕೆ ಸಾಧ್ಯ? ಮಗನನ್ನು ಕೊಂದರೆ, ಯೇಸುವನ್ನು ಕೊಂದರೆ ಏನ್ ಸಿಗುತ್ತೆ ನಿಮಗೆ ಕೊಂದವರಿಗೆ? ಅಥವಾ ಯೇಸುವನ್ನು ನಮ್ಮ ಜೀವನದಿಂದ ತೆಗೆದುಹಾಕಿದ್ರೆ, ನೋಡಿ ಯೇಸುವಿನ ಹತ್ರ ಬಂದ್ರೆ ನಮ್ಗೆ ಯಾವ ನಷ್ಟ ಇಲ್ಲ, ಯಾವ ಕಷ್ಟವೂ ಇಲ್ಲ, ಆದ್ರೂ ನಾವು ಅವರಿಂದ ದೂರ ಸರಿಯುತ್ತೀವಿ. ಕಾರಣ ಏನು ಇರಬಹುದು? ನಮ್ಮ ಸ್ವಾರ್ಥ, ಅಹಂಕಾರ, ಗರ್ವ, ಮದ, ಮತ್ಸರ, ಕಾಮ, ಕ್ರೋಧ ಇದೆಲ್ಲ. ಅದಕ್ಕಾಗಿ ಅವರು ಒಳಸಂಚು ಮಾಡಿದರು ಯಜಮಾನನ ಮಗನನ್ನು ಕೊಲ್ಲಲು. ಅಂತೆಯೇ ಅವನನ್ನು ಹಿಡಿದು ತೋಟದಿಂದ ಹೊರಕ್ಕೆ ದಬ್ಬಿಕೊಂಡು ಹೋಗಿ ಕೊಂದು ಹಾಕಿದರು, ಯೇಸುವಿಗೆ ಶಿಲುಬೆಗೆ ಹಾಕಿದರು. ಈಗ ನೀವೇ ಹೇಳಿ, ಆ ತೋಟದ ಯಜಮಾನ ಬಂದಾಗ ಆ ಗೇಣಿದಾರರಿಗೆ ಏನು ಮಾಡುವನು ಎಂದು ಯೇಸು ಕೇಳಿದರು. ಆ ಗೇಣಿದಾರರು ಯಾರು? ಯಾಕಂದ್ರೆ ಆ ಇಸ್ರಾಯೇಲ್ ಜನಾಂಗ ಅಲ್ಲಿ ಅರ್ಥವಾಗದೆ ನಿಂತವರಲ್ಲ. ಇದು ಇಸ್ರಾಯೇಲ್ ಜನಾಂಗದವರ ಕುರಿತು ಹೇಳ್ತಾ ಇದ್ದಾರೆ, ಇವತ್ತು ನಮ್ಮನ್ನು ಕುರಿತು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ. ಆ ಕೇಡಿಗರನ್ನು ಕ್ರೂರವಾಗಿ ಸಂಹರಿಸುವನು, ತರುವಾಯ ಕಾಲ ಕಾಲಕ್ಕೆ ಸರಿಯಾಗಿ ಪಾಲನ್ನು ಸಲ್ಲಿಸುವ ಬೇರೆಯವರಿಗೆ ತೋಟವನ್ನು ಗೇಣಿಗೆ ಕೊಡುವನು ಎಂದು ಅಲ್ಲಿದ್ದವರು ಉತ್ತರ ಕೊಟ್ಟರು. ಬಳಿಕ ಯೇಸು ಇಂತೆಂದರು. ನೋಡಿ ಯೇಸು ಏನು ಹೇಳ್ತಾರೆ, ಮನೆ ಕಟ್ಟುವವರು ಬೇಡವೆಂದು ಬಿಸಾಡಿದ ಆ ಕಲ್ಲಿ ಪ್ರಮುಖ ಮೂಲೆಗಲ್ಲಾಯಿತು. ಯಾರು? ಯೇಸು. ಆ ಮನೆ ಕಟ್ಟುವವರು ಬೇಡವೆಂದು ಬಿಸಾಡಿದ ಕಲ್ಲು ಮೂಲೆಗಲ್ಲಾಯಿತು. ಸರ್ವೇಶ್ವರನಿಂದಲೇ ಆದ ಈ ಕಾರ್ಯ ನಮ್ಮ ಕಣ್ಣಿಗೆ ಅದೆಂತ ಆಶ್ಚರ್ಯ ಎಂಬ ವಾಕ್ಯವನ್ನು ನೀವು ಪವಿತ್ರ ಗ್ರಂಥದಲ್ಲಿ ಓದಿಲ್ಲವೇ? ಆದುದರಿಂದ ನಾನು ನಿಮಗೆ ಹೇಳುತ್ತೇನೆ, ಏನ್ ಹೇಳ್ತಾರೆ ಯೇಸು ಸ್ವಾಮಿ, ದೇವರ ಸಾಮ್ರಾಜ್ಯವನ್ನು ನಿಮ್ಮಿಂದ ಕಿತ್ತುಕೊಂಡು ತಕ್ಕ ಫಲ ಕೊಡುವ ಜನತೆಗೆ ನೀಡಲಾಗುವುದು. ಇವತ್ತು ನೋಡಿ, ನೀವು ಅದರ ಫಲ ಪಡೆಯದಿದ್ದರೆ ಇನ್ನಿತರರು ಪಡೆಯುತ್ತಾ ಇದ್ದಾರೆ. ಅದನ್ನೇ ಇಸ್ರಾಯೇಲ್ ಜನಾಂಗ ನೀವು ಪಡೆಯಲಿಲ್ಲ. ಅದಕ್ಕಾಗಿ ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ಸಂತ ಪೌಲ ಹೇಳ್ತಾರೆ, ನಾವು ಕಸಿ ಮಾಡಲ್ಪಟ್ಟವರು ಅಂತಾರೆ ಅವರು. ಯಾಕೆ? ಅವರಿಗೆ ಸಿಕ್ಕ ಭಾಗ್ಯ ಅವರು ಅದನ್ನು ಏನ್ ಮಾಡಿದ್ರು? ತ್ಯಜಿಸಿದ್ರು. ಅದಕ್ಕಾಗಿ ಆ ಭಾಗ್ಯ ನಮಗೆ ಸಿಕ್ಕಿದೆ. ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಸಿಕ್ಕ ಭಾಗ್ಯವನ್ನು ನಾವು ಕಳ್ಕೊಳ್ಬಾರ್ದು. ಸಿಕ್ಕ ಅನರ್ಘ್ಯ, ಮುತ್ತು, ನಿಧಿ, ಯೇಸುವನ್ನು ನಾವು ಕಳ್ಕೊಳ್ಬಾರ್ದು. ಇದನ್ನು ಸಂಪೂರ್ಣವಾಗಿ ಅರ್ಥೈಸಿದ ಪೌಲ. ಅದಕ್ಕೆ ನಾನು ಹೇಳಿದೆ, ಪೌಲನ ಮಾತುಗಳು ನಮಗೆ ಒಂದು ಮಾರ್ಗದರ್ಶನ. ಏನ್ ಹೇಳ್ತಾನೆ ಪೌಲ? ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ 6, 7, 8, 9 4 ವಾಕ್ಯಗಳಲ್ಲಿ ಬಹು ಸುಂದರವಾಗಿ ಹೇಳುತ್ತಾನೆ, ಸಹೋದರರೇ, ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ನೋಡಿ ಹೇಗೆ ಜೀವಿಸಬೇಕು ನಾವು. ಯಾವ ವಿಷಯಗಳಲ್ಲಿ ಚಿಂತೆ ಇಡಬಾರ್ದು. ಚಿಂತೆ ಜೀವಂತ ಮನುಷ್ಯನ ಸುಡುತ್ತೆ, ಚಿತೆ ಸತ್ತ ಮನುಷ್ಯನ ಸುಡುತ್ತೆ. ಅದಕ್ಕಾಗಿ ಚಿಂತಿಸಬೇಡಿ. ಈ ರೋಗ, ಈ ವೈರಾಣು ಎಲ್ಲ ಇದೆ, ಚಿಂತಿಸಬೇಡಿ. ಯೇಸುವಿನಲ್ಲಿ ವಿಶ್ವಾಸಬೇಡಿ. ಪ್ರಾರ್ಥಿಸುವಾಗಲೆಲ್ಲ ನೋಡಿ ಏನ್ ಮಾಡಬೇಕು? ಚಿಂತಿಸದೆ ಅಗತ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಎಷ್ಟೋ ಮಂದಿ ಪ್ರಾರ್ಥನೆ ಬಿಟ್ಟಿದ್ದಾರೆ. ಎಷ್ಟೋ ಮಂದಿ ಪ್ರಾರ್ಥನೆ ಇಲ್ಲದೆ ಜೀವನ ನರಕ ಯಾತನೆ ಆಗಿದೆ. ಎಷ್ಟೋ ಮಂದಿ ಸಮಸ್ಯೆ ತಾಪತ್ರಯಗಳಿಗೆ ಒಳಗಾಗಿದ್ದೀರಿ. ಇವತ್ತು ಪ್ರಾರ್ಥನಾ ಜೀವನ ಆ ತೋಟಗಾರನೊಟ್ಟಿಗೆ, ಯಜಮಾನನೊಟ್ಟಿಗೆ ಬಾಳಬೇಕು. ಆತನಿಗೆ ನಾವು ಗೌರವ ಕೊಡಬೇಕು. ಪ್ರಾರ್ಥನೆಯ ಮೂಲಕ, ಆರಾಧನೆಯ ಮೂಲಕ ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವವಿರಲಿ. ನೋಡಿ, ದೇವರಿಗೆ ಥ್ಯಾಂಕ್ಸ್ ಗಿವಿಂಗ್. ನೀವು ದೇವರ ವಿರೋಧ ಗುಣಪಟ್ಟುವುದಲ್ಲ, ದೇವರಿಗೆ ವಿರೋಧ ಮಾತನಾಡುವುದು ಅಲ್ಲ. ಆಗ ಮನುಷ್ಯನ ಗ್ರಹಿಕೆಗೂ ಮೀರಿದ ದೈವ ಶಾಂತಿಯು ನಿಮ್ಮ ರನ್ಮನಗಳನ್ನು ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು. ನೋಡಿ, ದೇವರ ಶಾಂತಿ ನಮಗೆ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಕಾಪಾಡುತ್ತೆ. ನೋಡಿ, ಅವ್ರು ಹೇಳ್ತಾರೆ, ಕಡೆಯದಾಗಿ ಸಹೋದರರೇ, ಯಾವುದು ಸತ್ಯ, ಯಾವುದು ಮಾನ್ಯ. ನೋಡಿ, ಇವತ್ತು ತುಂಬಾ ಸುಳ್ಳುಗಳಿವೆ. ಈ ಮೀಡಿಯಾಗಳು, ಸೋಷಿಯಲ್ ನೆಟ್ವರ್ಕ್ಗಳು, ಅಥವಾ ಜನರ ಮಾತುಗಳು, ಅಥವಾ ರಾಜಕಾರಣಿಗಳ ಮಾತುಗಳು, ನೀವು ನೋಡ್ತೀರಿ, ಸುಳ್ಳಿನಿಂದ ತುಂಬಿದ ಮಾತುಗಳು. ಎಲ್ಲಿ ನೀವು ನೋಡಿದರೂ ಇಂಥ ಅನುಭವ ನಿಮಗಾಗುತ್ತೆ. ಸೊ ಯಾವುದು ಸತ್ಯ, ಯಾವುದು ಮಾನ್ಯ? ಯೇಸುವೆ ಸತ್ಯ, ದೇವರ ವಾಕ್ಯವೇ ಮಾನ್ಯವಾದುದು. ನ್ಯಾಯವು ಶುದ್ಧವು. ನೋಡಿ, ಯಾವುದು ನ್ಯಾಯ, ಯಾವುದು ಶುದ್ಧ. ಇವತ್ತು ಅನ್ಯಾಯ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ಅಶುದ್ಧತೆ ನೀವು ನೋಡ್ತಾ ಇದ್ದೀರಿ. ನಾವು ಪರಿಶುದ್ಧತೆಯಲ್ಲಿ ಮಾಡಬೇಕು. ಪ್ರೀತಿಕರವು ಮನೋಹರವು ಆಗಿದೆಯೋ ಅಂಥವುಗಳಲ್ಲಿ ಮಗ್ನರಾಗಿರಿ. ಯಾವುದು ಸತ್ಯವೂ ಮಾನ್ಯವೂ
ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ ಅಂಥವುಗಳಲ್ಲಿ ಮಗ್ನರಾಗಿರಿ. ನೀವು ನನ್ನಿಂದ ಕಲಿತವು ಹಾಗೂ ಅರಿತವುಗಳನ್ನು, ಕೇಳಿದವು ಹಾಗೂ ಕಂಡವುಗಳನ್ನು ನಿಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ತಂದಿರಿ. ಇವತ್ತು ಏನು ನೀವು ಓದುತ್ತೀರಿ, ಏನು ನೀವು ಆಲೈಸುತ್ತೀರಿ, ಜೀವಿತದಲ್ಲಿ ಕಾರ್ಯರೂಪಕ್ಕೆ ತಂದಿರಿ. ಆಗ ಶಾಂತಿದಾಯಕ ದೇವರು ನಿಮ್ಮ ಸಂಗಡ ಇರುವರು. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ಅಶಾಂತಿ ತುಂಬಿದ ಈ ಬಾಳಿನಲ್ಲಿ, ಅಶಾಂತಿ ತುಂಬಿದ ಈ ಜಗತ್ತಿನಲ್ಲಿ, ಅಶಾಂತಿ ತುಂಬಿದ ಈ ವಾತಾವರಣದಲ್ಲಿ ನಮಗೆ ಇವತ್ತು ಶಾಂತಿ ದಾತನಾಗಿ ಯೇಸು ಬಂದಿದ್ದಾರೆ. ಅನೇಕ ಮಂದಿ ಶಾಂತಿ ದೂತರಾಗಿ ಬಂದರು. ಯೇಸು ಶಾಂತಿ ದೂತರಲ್ಲ, ಯೇಸು ಶಾಂತಿ ದಾತ. ಹಿ ಕ್ಯಾನ್ ಗಿವ್ ಅಸ್ ಪೀಸ್. ಯೇಸು ನಮ್ಮ ಮಾರ್ಗ, ಯೇಸುವೇ ನಮ್ಮ ಮಾರ್ಗ, ಯೇಸು ನಮ್ಮ ಸತ್ಯ, ಯೇಸುವೇ ನಮ್ಮ ಸತ್ಯ, ಯೇಸು ನಮ್ಮ ಜೀವ, ಯೇಸುವೇ ನಮ್ಮ ಜೀವ, ಯೇಸು ನಮ್ಮ ಪುನರುತ್ಥಾನ, ಯೇಸುವೇ ನಮ್ಮ ಪುನರುತ್ಥಾನ. ಯೇಸು ನಮಗೆ ಸ್ವರ್ಗಕ್ಕೆ ಬಾಗಿಲು, ಯೇಸುವೇ ನಮ್ಮ ಸ್ವರ್ಗ. ಆದ್ದರಿಂದ ಪಿತನಿಗೂ ನಮಗೂ ಇದ್ದ ಆ ಒಂದು ಅಡ್ಡಗೋಡೆಯನ್ನು, ಅಂದ್ರೆ ಪಾಪವನ್ನು ತೊಡೆದು ಹಾಕಿ ಪಿತನೊಡನೆ ನಮ್ಮನ್ನು ಒಂದಾಗಿಸಿದ್ದು ಪ್ರಭು ಯೇಸು. ಅದಕ್ಕಾಗಿ ಅನೇಕ ಪ್ರವಾದಿಗಳ ಮೂಲಕ ದೇವರು ಈ ಸಂರಕ್ಷಣಾ ಯೋಜನೆಯನ್ನು ಸಿದ್ಧಪಡಿಸಿದರು. ಇವತ್ತು ನಾವು ಆ ಸಂರಕ್ಷಣಾ ಯೋಜನೆಯಲ್ಲಿ ಭಾಗವಹಿಸುತ್ತೇವೆ. ನಾವು ಕ್ರೈಸ್ತರಾಗಿ, ಕಥೋಲಿಕರಾಗಿ, ಸ್ನಾನ ದೀಕ್ಷೆ ಪಡೆದವರಾಗಿ ಈ ಪರಮ ಪ್ರಸಾದವನ್ನು ಅರ್ಪಿಸುವಾಗ, ಈ ದೇವರ ವಾಕ್ಯವನ್ನು ಆಲಿಸುವಾಗ ನಾವಿಲ್ಲಿ ಹೇಳಿದ ಪ್ರಕಾರ ಆ ಸುಂದರ ದ್ರಾಕ್ಷಿ ತೋಟದಲ್ಲಿ, ದೇವರ ಸಾಮ್ರಾಜ್ಯದಲ್ಲಿ ಫಲ ಕೊಡುವ ವ್ಯಕ್ತಿಗಳಾಗಬೇಕು. ಪ್ರೀತಿ, ಶಾಂತಿ, ಸಮಾಧಾನ, ಸಂಯಮ, ಸೌಜನ್ಯ, ದೀನತೆ, ದಯಾಳತೆ, ಪ್ರಾಮಾಣಿಕತೆ ಇವೆಲ್ಲ ನಮ್ಮ ಫಲಗಳಾಗಬೇಕು. ನಾವು ವಿಫಲರಾಗುವುದಲ್ಲ, ಬದಲಾಗಿ ನಾವು ಹೆಚ್ಚು ಬಲಶಾಲಿಗಳಾಗಿ ಬಾಳಬೇಕು. ದೇವರ ಸಾಮ್ರಾಜ್ಯದ ಮಕ್ಕಳಾಗಬೇಕು. ಒಂದು ವೇಳೆ ದೇವರ ಸಾಮ್ರಾಜ್ಯದ ವಿರೋಧ ನಮ್ಮಲ್ಲಿ ಇದ್ದರೆ ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹ ಇವುಗಳೆಲ್ಲವನ್ನು ನಾವು ತ್ಯಜಿಸಿ ಬಿಡಬೇಕು ಮತ್ತು ಯೇಸುವಿನೊಡನೆ ನಾವು ಬಾಳಬೇಕು. ಯೇಸುವಿಗಾಗಿ ಸಾಕ್ಷಿಯಾಗಬೇಕು. ನಮ್ಮ ಎಲ್ಲ ಚಿಂತೆಗಳು, ಬೇನೆ, ಬವಣೆ, ದುಃಖ, ನಿರಾಶೆಗಳನ್ನು ಅವರು ದೂರ ಮಾಡುತ್ತಾರೆ. ಮಾತ್ರವಲ್ಲ, ನಮಗೆ ಆನಂದ, ಆರೋಗ್ಯ, ಆಯಸ್ಸು, ಅಭಿಷೇಕ, ಆದಾಯವನ್ನು ಕರುಣಿಸಿ ನಮ್ಮನ್ನು ಆಶೀರ್ವದಿಸುತ್ತಾರೆ. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಈ ಸಾಮರ್ಥ್ಯ ಮೂಲಕ ಬೇಡವೊಂದು ಎಸೆದ ಕಲ್ಲು ಮೂಲೆಗಲ್ಲಾಯಿತು ಎಂಬುದಾಗಿ ನೀವು ನುಡಿದಿರಿ. ಅಂದರೆ ನೀವೇ ನಮ್ಮ ರಕ್ಷಕರು. ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾಗಲು ನಾವು ನಿಮ್ಮಲ್ಲಿ ನಂಬಿಕೆ ಇಡಬೇಕು, ವಿಶ್ವಾಸಿಸಬೇಕು. ಇಂದು ಎಷ್ಟೋ ಮಂದಿಗೆ ನಿಮ್ಮ ಪರಿಚಯವಿಲ್ಲ. ಪರಿಚಯವಿದ್ದವರು ಕೂಡ ನಿಮ್ಮಿಂದ ದೂರ ಹೋಗಿದ್ದಾರೆ. ಇದು ಈ ಸಾಮತಿಗಳ ಮೂಲಕ, ಈ ದ್ರಾಕ್ಷಿ ತೋಟದ ಒಂದು ಸಾಮತಿಯ ಮೂಲಕ ನೀವು ನಮಗೆ ಒಂದು ಸಂದೇಶವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ನಾವು ಕಹಿ ದ್ರಾಕ್ಷಿಯನ್ನು ನೀಡದೆ ಅಥವಾ ನಿಮ್ಮಿಂದ ದೂರ ಸರಿಯದೆ ಸಿಹಿ ದ್ರಾಕ್ಷಿ ಅಂದ್ರೆ ಒಳ್ಳೆಯ ಕಾರ್ಯಗಳ ಮೂಲಕ ನಿಮಗೆ ಮಹಿಮೆ ತರುವಂತ ಭಾಗ್ಯ ನಮಗೆ ದಯಪಾಲಿಸಿರಿ. ನಮ್ಮ ಒಳಗಡೆ ಇಂದು ನಾವು ನರಳುತ್ತಾ ಇದ್ದೀವಿ ಆದ್ರೆ ನೀವು ಕಾರಣ ಅಲ್ಲ ಸ್ವಾಮಿ. ನಮ್ಮ ಗೊಣಗುಟ್ಟುವಿಕೆ, ನಮ್ಮಲ್ಲಿರುವ ಸ್ವಾರ್ಥ, ಅಹಂಕಾರ, ದರ್ಪ, ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹ ಇವುಗಳೆಲ್ಲವನ್ನು ದೂರ ಮಾಡಿರಿ. ನಮಗೆ ನಿಮ್ಮ ಪವಿತ್ರಾತ್ಮರ ಶಕ್ತಿಯಲ್ಲಿ ತುಂಬಿರಿ. ಇದೋ ಈ ಸ್ವಾರ್ಥೆಯನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರಿಗೂ ದೇವ ನಿನ್ನ ಕರುಣೆಯ ಪ್ರೀತಿಯ ಹಸ್ತ ಹಿಡಿದು ಬರಲಿ. ಅವರನ್ನು ಪಾಪ ಶಾಪಗಳಿಂದ ಬಿಡುಗಡೆ ಮಾಡಿರಿ. ಎಲ್ಲ ವ್ಯಾಧಿ ವೇದನೆಗಳಿಂದ ಬಿಡುಗಡೆ ಮಾಡಿರಿ. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಸಿಗಲಿ. ಟಚ್ ದೆಮ್ ಲಾರ್ಡ್, ಬ್ಲೆಸ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ನಾವೆಲ್ಲರೂ ಸೇರಿ ಈಗ ನಮ್ಮ ವಿಶ್ವಾಸ ಪ್ರಮಾಣವನ್ನು ಮಾಡೋಣ. ಸ್ವರ್ಗವನ್ನು, ಭುವಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾ ಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೊನ್ಷಿಯೋಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ
ಮೂರನೇ ದಿನ ಪುನರ್ಜೀವಂತರಾಗಿ ಎದ್ದರು, ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ದಯಾಮಯಿ ಕರುಣಾಮಯಿ ಎಂದು ನಾವು ಹೇಳುತ್ತೇವೆ. ಖಂಡಿತವಾಗಿಯೂ ಅವರು ದಯಾಮಯಿ ಕರುಣಾಮಯಿ. ಭಕ್ತರು ತಮ್ಮ ಪ್ರಾರ್ಥನೆಗಳನ್ನು ಅವರ ಮುಂದೆ ಇಡುವಾಗ ಆ ಕೋರಿಕೆಗಳನ್ನು ಆಲಿಸಿ ಸದುತ್ತರವನ್ನು ಅವರು ಖಂಡಿತವಾಗಿಯೂ ದಯಪಾಲಿಸುತ್ತಾರೆ ಎಂದು ಪ್ರಭು ಯೇಸು ನಮಗೆ ತೋರಿಸಿಕೊಟ್ಟಿದ್ದಾರೆ. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಪಿತ ದೇವರಲ್ಲಿ ಈಗ ನಮ್ಮ ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ನಿಮ್ಮ ಉತ್ತರ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಪವಿತ್ರ ಕಥೋಲಿಕ ಧರ್ಮಸಭೆಗಾಗಿ ನಾವು ಪ್ರಾರ್ಥಿಸೋಣ. ಈ ಧರ್ಮಸಭೆಯ ನಮ್ಮ ಜಗದ್ಗುರುಗಳು, ಧರ್ಮಾಧ್ಯಕ್ಷರು, ಯಾಜಕರು, ಧರ್ಮ ಭಗಿನಿಯರು ಮತ್ತು ಸೇವೆ ಸಲ್ಲಿಸುತ್ತಿರುವ ಪ್ರತಿಯೊಬ್ಬರು ಯಾವುದೇ ಕಾರಣಕ್ಕೆ ಎದೆಗುಂದದೆ, ಹೆದರದೆ, ಅಂಜದೆ, ಧೈರ್ಯದಿಂದ ಸ್ವಾರ್ಥೆಗೆ ಸಾಕ್ಷಿಗಳಾಗುವ ಭಾಗ್ಯ ಮತ್ತು ಅವರಿಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಿರೆಂದು ನಾವು ಪ್ರಾರ್ಥಿಸೋಣ. ಕೋವಿಡ್-19 ನಿಮಿತ್ತ ವಿಶ್ವದಾದ್ಯಂತ ಅಲ್ಲೋಲ ಕಲ್ಲೋಲವಾಗಿದೆ. ಅನೇಕರು ಕೋವಿಡ್-19 ಪಾಸಿಟಿವ್ ಆಗಿ ಕ್ವಾರಂಟೈನ್ ನಲ್ಲಿದ್ದಾರೆ. ಅನೇಕರು ಪ್ರಾಣವನ್ನು, ನಮ್ಮ ಆತ್ಮೀಯರು, ಮಿತ್ರರು ಪ್ರಾಣ ಕಳೆದುಕೊಂಡಿದ್ದಾರೆ. ಪ್ರಭು ಯೇಸುವೆ, ದಯೆ ತೋರಿ ಈ ಒಂದು ಸಾಂಕ್ರಾಮಿಕ ಪಿಡುಗಿನಿಂದ ವಿಶ್ವವನ್ನು ರಕ್ಷಿಸಿರಿ. ಇದಕ್ಕೆ ಬೇಕಾದ ಲಸಿಕೆಯನ್ನು ಶೀಘ್ರವೇ ಕಂಡುಹಿಡಿಯುವಂತಾಗಲಿ. ಹಾಗೂ ನಮ್ಮ ಕುಟುಂಬಗಳನ್ನು ಹಾಗೂ ಈ ದಿವ್ಯ ಬಲಿಪೂಜೆ ಮೂಲಕ ನಿಮ್ಮನ್ನು ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಈ ಸಾಂಕ್ರಾಮಿಕ ಪಿಡುಗಿನಿಂದ ರಕ್ಷಿಸಿ. ಯಾರಾದರೂ ಆ ಪಿಡುಗಿಗೆ ಒಳಗಾಗಿದ್ದರೆ ಅವರಿಗೆ ಸಂಪೂರ್ಣ ಸೌಖ್ಯವನ್ನು ದಯಪಾಲಿಸಿರೆಂದು ನಾವು ಪ್ರಾರ್ಥಿಸುತ್ತೇವೆ. ಎಲ್ಲಾ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸೋಣ. ಕುಟುಂಬಗಳಲ್ಲಿರುವ ಹಿರಿಯರು, ಅವರಿಗೆ ಬೇಕಾದ ಆರೋಗ್ಯ ಭಾಗ್ಯ, ಹಾಸಿಗೆಯಲ್ಲಿರುವವರು ಅವರಿಗೆ ಬೇಕಾದ ಸೌಖ್ಯ, ಹಾಗೆಯೇ ದಂಪತಿಗಳು ಶಾಂತಿ ಸಮಾಧಾನ, ಅವರ ಮಕ್ಕಳು, ಯುವಕ ಯುವತಿಯರು, ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ಮಕ್ಕಳೆಲ್ಲದ ದಂಪತಿಗಳಿಗೆ ಮಕ್ಕಳ ಭಾಗ್ಯ, ಪ್ರತಿಯೊಬ್ಬರೂ ಕುಟುಂಬ ಮೌಲ್ಯವನ್ನು ಗೌರವಿಸುವಂತಾಗಲಿ. ಕುಟುಂಬ ಮೌಲ್ಯಕ್ಕೆ ಬರುವಂಥದ್ದು ದೂರವಾಗಲಿ. ಪ್ರತಿಯೊಂದು ಕುಟುಂಬಗಳು ಪ್ರಭುವಿನ ಪ್ರೇಮದಿಂದ ತುಂಬಿ ವಿಶ್ವಾಸ ಪ್ರಾರ್ಥನೆಯಲ್ಲಿ ಬಲ ಹೊಂದುವಂತೆ ಹಾಗೂ ವಿಶ್ವದಲ್ಲಿರುವ ಪ್ರತಿಯೊಂದು ಕುಟುಂಬಗಳಿಗೂ ಪ್ರಭು ಯೇಸುವಿನ ರಕ್ಷಣೆ ಸಿಗುವಂತೆ ಪ್ರಾರ್ಥಿಸುತ್ತೇವೆ. ನಾವು ಪ್ರಾರ್ಥಿಸೋಣ. ನಿರಾಶ್ರಿತರು, ನಿರ್ಗತಿಗರು, ಅನಾಥರು, ಬಡವರು, ವಿಧವೆಯರು, ವಿಧುರರು, ಒಂದು ಹೊತ್ತಿನ ಊಟಕ್ಕೆ ಗತಿ ಇಲ್ಲದವರು, ಮನೆಮಠ ಕಳ್ಕೊಂಡವರು, ನೆರೆ ಹಾವಳಿಗೆ ಬಲಿಯಾದವರು, ಅತಿವೃಷ್ಟಿ ಅನಾವೃಷ್ಟಿಗೆ ಬಲಿಯಾದವರು, ಆಸ್ಪತ್ರೆಯಲ್ಲಿ ಜೀವನ ಮರಣದ ಮಧ್ಯೆ ಹೋರಾಡುತ್ತಿರುವವರು, ICU ವೆಂಟಿಲೇಟರ್ ಅಲ್ಲಿ ಇರುವವರು, ಎಲ್ಲಾ ತರಹದ ವ್ಯಾಧಿಗಳಿಂದ ಹಾಗೂ ನಿರಾಶೆಗಳಿಂದ ಜನರನ್ನು ರಕ್ಷಿಸಿರಿ. ಭರವಸೆಯನ್ನು ದಯಪಾಲಿಸಿರಿ. ಅವರೆಲ್ಲರ ಕೋರಿಕೆಗಳಿಗೆ ಸದುತ್ತರವನ್ನು ದಯಪಾಲಿಸಿ ಅವರಿಗೆ ಆರೋಗ್ಯ ಭಾಗ್ಯವನ್ನು ಮತ್ತು ಆಶೀರ್ವಾದವನ್ನು ಕರುಣಿಸಿರೆಂದು ಪ್ರಾರ್ಥಿಸುತ್ತೇವೆ. ನಾವು ಪ್ರಾರ್ಥಿಸೋಣ. ವಿಶ್ವದ ಮುಖಂಡರುಗಳಿಗಾಗಿ, ಎಲ್ಲ ರಾಜಕೀಯ ಪಕ್ಷಗಳಿಗಾಗಿ ಮತ್ತು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾದ ಪ್ರತಿಯೊಬ್ಬ ಮುಖಂಡರಿಗಾಗಿ, ವಿರೋಧ ಪಕ್ಷಗಳಿಗಾಗಿ, ವಿಶ್ವದಲ್ಲಿರುವ ಪ್ರತಿ ರಾಜರಾಣಿಯರು ಮತ್ತು ಸರ್ವಾಧಿಕಾರಿಗಳು ಕೂಡ ಅವರ ಮನಸ್ಸನ್ನು ಬದಲಾಯಿಸಿರಿ. ಭ್ರಷ್ಟಾಚಾರ ದೂರವಾಗಲಿ. ಇವರೆಲ್ಲರೂ ದೇವರ ಮೇಲೆ ಭಯಭಕ್ತಿ ಇಟ್ಟು ತಮಗೆ ಸಿಕ್ಕ ಆ ಮುಖಂಡತ್ವವನ್ನು ಜನರ ಒಳಿತಿಗಾಗಿ ಸದುಪಯೋಗ ಪಡಿಸುವಂತೆ ಅವರಿಗೆ ಬೇಕಾದ ಜ್ಞಾನವನ್ನು, ವರವನ್ನು ಕರುಣಿಸಿರೆಂದು, ವಿಶೇಷವಾಗಿ ಎಲ್ಲ ಸೈನಿಕರನ್ನು, ಪೊಲೀಸ್ ಪಡೆ ಮತ್ತು ಅವರ ಕುಟುಂಬಗಳನ್ನು, ಜಡ್ಜ್ಗಳನ್ನು, ವಕೀಲರನ್ನು ಹಾಗೂ ಎಲ್ಲ ಟೀಚರ್ಸ್ಗಳನ್ನು, ವಿಶೇಷವಾಗಿ ಎಲ್ಲಾ ದೇಶದ ಮಂತ್ರಿಗಳನ್ನು ನೀವು ಆಶೀರ್ವದಿಸಿರೆಂದು ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೌನವಾಗಿ ನಮ್ಮ ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ.
ದಯಾಮಯ ತಂದೆಯೇ, ನೀವು ಪ್ರೀತಿ ಸ್ವರೂಪಿ, ಪ್ರೀತಿಯಿಂದ ನಮ್ಮನ್ನು ನೀವು ರಕ್ಷಿಸುತ್ತೀರಿ. ಇದೋ ನಿಮ್ಮ ಮುಂದೆ ನಾವಿಟ್ಟಿರುವ ಈ ಎಲ್ಲ ಕೋರಿಕೆಗಳಿಗೆ ಸದುತ್ತರವನ್ನು ದಯಪಾಲಿಸಿರಿ. ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ದೇವನ ಸನ್ನಿಧಿಗೆ ತಂದಿಹೆ ಎನ್ನ ಈ ಕಾಣಿಕೆ, ಸ್ವೀಕರಿಸೋ ಹೇ ಪ್ರಭುವೇ. ನಾನೀಗ ಎನ್ನನ್ನೇ ಅರ್ಪಿಸುವೆ, ನಾನೀಗ ಎನ್ನನ್ನೇ ಅರ್ಪಿಸುವೆ. ನಾವೀವ ಗೋಧಿಯ ರೊಟ್ಟಿಯನ್ನು, ಜೊತೆಗೆ ದ್ರಾಕ್ಷಿಯ ರಸವನ್ನು. ನಾವೀವ ಗೋಧಿಯ ರೊಟ್ಟಿಯನ್ನು, ಜೊತೆಗೆ ದ್ರಾಕ್ಷಿಯ ರಸವನ್ನು. ಭೋಜನವಾಗಿ ತಿರುಗಿ ಮಗೆ ನೀಡಿಸಲಹೋ ದೇವಾ, ನೀಡಿಸಲಹೋ ದೇವಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಆಜ್ಞಾನುಸಾರ ನೀವು ಸ್ಥಾಪಿಸಿದ ಬಲಿಗಳನ್ನು ಅಂಗೀಕರಿಸಿರಿ. ನಿಷ್ಠಾವಂತ ಸೇವೆಯಿಂದ ನಾವು ಆಚರಿಸುತ್ತಿರುವ ಈ ಪವಿತ್ರ ರಹಸ್ಯಗಳ ಮೂಲಕ ನಮ್ಮನ್ನು ರಕ್ಷಿಸಲು ನೀವು ಇಚ್ಛಿಸಿದ ಪಾವನ ಕಾರ್ಯವನ್ನು ನಮ್ಮ ದಯೆಯಿಂದ ಪೂರ್ಣಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವನತಿಗೀಡಾದ ಮಾನವ ಸ್ವಭಾವವನ್ನು ಅವರು ತಮ್ಮ ಜನನದಿಂದ ಪುನಶ್ಚೇತನಗೊಳಿಸಿದರು. ತಮ್ಮ ಯಾತನೆಯಿಂದ ನಮ್ಮ ಪಾಪಗಳನ್ನು ಅಳಿಸಿ ಹಾಕಿದರು. ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಹೇಳುವುದರ ಮೂಲಕ ನಿತ್ಯ ಜೀವದ ಮಾರ್ಗವನ್ನು ತೆರೆದಿದ್ದಾರೆ. ತಂದೆಯೇ, ನಿಮ್ಮ ಬಳಿಗೆ ಹೋಗುವುದರ ಮೂಲಕ ಸ್ವರ್ಗದ ದ್ವಾರವನ್ನು ನಮಗೆ ತೆರೆದಿದ್ದಾರೆ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು, ಪರಿಶುದ್ಧರು, ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ,
ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ, ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆಯೇ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆಗುವುದರಿಂದ ಪ್ರಭು ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರನ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರ ಆತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವ ಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯಾನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ.
ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯವೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರ ಆತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ನನ್ನ ಸುತ್ತ ಕಾಲ ಮನದಿ ನಿಮ್ಮ ಧ್ಯಾನವು, ಮಧುರ ಭಾವನವು, ಗಮವು, ಮಹಿಮೆ ಗೀತೆಯ ಹಾಡಿದೆ. ಮೌನದಿ ನನ್ನ ಹೃದಯವು, ಮನದಿ ನಿಮ್ಮ
ಯೇಸುವನ್ನು ನಾವು ಆಧ್ಯಾತ್ಮಿಕವಾಗಿ ಪೂಜಿಸಿದ್ದೇವೆ. ನಮ್ಮ ಎರಡೂ ಕರಗಳನ್ನು ಹೃದಯದ ಮೇಲಿಟ್ಟು ನಮ್ಮೊಳಗಡೆ ಬಂದಿರುವ ಪ್ರಭು ಯೇಸುವೆ ನಿಮಗೆ ಸ್ತೋತ್ರ. ಬಲಹೀನರಾದ ಹಾಗೂ ಪಾಪಿಗಳಾದ ನಮ್ಮನ್ನು ಪ್ರೀತಿಸಿ ಈ ಪರಮ ದಿವ್ಯ ಬಲಿಪೂಜೆಯ ಮೂಲಕ ಇವತ್ತು ನಮ್ಮನ್ನು ಸ್ಪರ್ಶಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ನಮ್ಮೆಲ್ಲ ರೋಗ ರುಜಿನಗಳನ್ನು ನೀನೊತ್ತು ನಮಗೆ ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ ಯೇಸುವೆ. ಇದು ವಿಶೇಷವಾಗಿ ಯೇಸುವೆ, ನಾನು ಎಲ್ಲಾ ಅನಾರೋಗ್ಯದಲ್ಲಿರುವ ಮಕ್ಕಳಿಗಾಗಿ, ಕೋವಿಡ್ ಸೋಂಕಿಗೆ ಒಳಗಾದವರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸುತ್ತೇನೆ. ಈ ದಿವ್ಯ ಬಲಿಪೂಜೆಯನ್ನು ನನ್ನ ಜೊತೆಗೆ ಅರ್ಪಿಸಿದ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ. ಅವರ ದೇಹ, ಆತ್ಮ, ಮನಸ್ಸು ಅಭಿಷೇಕವಾಗಲಿ. ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ನೀವು ಸ್ತುತಿಸಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ, ನಿಮ್ಮ ನಾಮದಲ್ಲಿ ಅದ್ಭುತಕರವಾದ ಪರಮ ಪ್ರಸಾದದಿಂದ ಮಕ್ಕಳು ಸೌಖ್ಯಗೊಳ್ಳಲಿ. ಎಲ್ಲ ರೋಗ ರುಜಿನಗಳು, ಅಂಧಕಾರ ಶಕ್ತಿ, ಬಂಧನಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ದೇಹಾತ್ಮ ಮನಸ್ಸುಗಳಲ್ಲಿ ಚೈತನ್ಯ, ಉತ್ಸಾಹ, ಉತ್ತೇಜನ ಇಳಿದು ಬರಲಿ. ಎಲ್ಲಾ ಕೀಡುಗಳಿಂದ ಯೇಸುವಿಗೆ ಬಿಡುಗಡೆ ಮಾಡಿ ಶಾಂತಿ, ಸಮಾಧಾನದ ಕೃಪೆ, ಆನಂದ, ಆರೋಗ್ಯದ ಕೃಪೆಯನ್ನು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಹಾಲೆಲೂಯಾ, ಹಾಲೆಲೂಯಾ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಾವು ಸ್ವೀಕರಿಸಿದ ಸಂಸ್ಕಾರದ ಮೂಲಕ ನಮ್ಮನ್ನು ಪೋಷಿಸಿ ಪುನಶ್ಚೇತನಗೊಳಿಸಿದ್ದೀರಿ. ಹೀಗೆ ಭುಜಿಸಿರುವ ಈ ಆಹಾರದಂತೆ ನಾವು ಮಾರ್ಪಾಡುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ಈ ದಿವ್ಯ ಬಲಿಪೂಜೆಯ ಆಶೀರ್ವಾದಗಳನ್ನು ಪಡೆಯಿರಿ. ಸರ್ವಶಕ್ತ ದೇವರು ಸಕಲ ಆಪತ್ತುಗಳನ್ನು ನಿಮ್ಮಿಂದ ದೂರವಿರಿಸಿ ಕರುಣೆಯಿಂದ ತಮ್ಮ ಆಶೀರ್ವಾದದ ಕೊಡುಗೆಗಳನ್ನು ನಿಮ್ಮ ಮೇಲೆ ಸುರಿಸಲಿ. ದೇವರು ತಮ್ಮ ವಾಕ್ಯಗಳಿಗೆ ನಿಮ್ಮ ಹೃದಯಗಳು ಏಕಾಗ್ರತೆಯಿಂದ ಕಿವಿಗೊಡುವಂತೆ ಮಾಡಿ ನಿತ್ಯಾನಂದದಿಂದ ಅವುಗಳನ್ನು ತುಂಬಲಿ. ದೇವರು ನೀವು ಒಳಿತನ್ನು, ಯೋಗ್ಯವಾದುದನ್ನು ಸದಾ ಅರಿತು ದೇವರ ಆಜ್ಞೆಗಳ ಪಥದಲ್ಲಿ ಸಾಗಲು ಸದಾ ಹಾತೊರೆಯುತ್ತಾ ಸ್ವರ್ಗೀಯ ಸದಸ್ಯರೊಡನೆ ಸಹಬಾಧ್ಯಸ್ಥರಾಗುವಂತೆ ಅನುಗ್ರಹಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ.